3 ವರ್ಷಗಳ ಹಿಂದೆ ದಾಖಲಾದ ಮಾದಕ ವಸ್ತು ಎಂಡಿಎಂಎ ಸಾಗಾಟ ಪ್ರಕರಣದಲ್ಲಿ 5 ಆರೋಪಿಗಳಿಗೆ ಮಂಗಳೂರಿನ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯವು 12 ರಿಂದ 14 ವರ್ಷಗಳ ಕಠಿಣ ಸಜೆ ವಿಧಿಸಿ ಶನಿವಾರ ತೀರ್ಪು ನೀಡಿದೆ. ಸೂಡನ್ ಪ್ರಜೆಯಾಗಿದ್ದು ಬೆಂಗಳೂರಿನಲ್ಲಿ ವಾಸವಾಗಿದ್ದ 25 ವರ್ಷ ಪ್ರಾಯದ ಲೋವೆಲ್ ಡೇನಿಯಲ್ ಜಸ್ಟಿನ್ ಬೌಲೋ ಯಾನೆಟ್ ಡ್ಯಾನಿ, ಕಾಸರಗೋಡು ಉಪ್ಪಳದ 24 ವರ್ಷ ಪ್ರಾಯದ ಮೊಹಮ್ಮದ್ ರಮೀಸ್ ಯಾನೆ ಮುಹಮ್ಮದ್ ರಮೀಸ್, ಕಾಸರಗೋಡು ಶಿರಿಯಾದ 24 ವರ್ಷ ಪ್ರಾಯದ ಮೊಯಿದ್ದೀನ್ ರಶೀದ್, ಉಪ್ಪಳ ಮುಳಿಂಚದ 35 ವರ್ಷ ಪ್ರಾಯದ ಅಬ್ದುಲ್ ರವೂಫ್ ಮತ್ತು ತಮಿಳುನಾಡಿನ ಊಟಿ ಮೂಲದವರಾಗಿದ್ದು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದ 25 ವರ್ಷದ ಸಬಿತಾ ಯಾನೆ ಚಿಂಚು ಶಿಕ್ಷೆಗೊಳಗಾದ ಆರೋಪಿಗಳು. 2022ರ ಜೂನ್ 14ರಂದು ಬೆಂಗಳೂರಿನಿಂದ ಮಂಗಳೂರಿಗೆ ಎಂಡಿಎಂಎ ಸಾಗಾಟ ಮಾಡಿ ವಿದ್ಯಾರ್ಥಿಗಳಿಗೆ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ವೇಳೆ ಮಂಗಳೂರು ಸಿಸಿಬಿ ಪೊಲೀಸರು ದಾಳಿ ಕಾರ್ಯಾಚರಣೆ ಮಾಡಿ ಈ 5 ಆರೋಪಿಗಳನ್ನು ಬಂಧಿಸಿದರು. ಆರೋಪಿಗಳ ಬಳಿ 125 ಗ್ರಾಂ ಎಂಡಿಎಂಎ ಪತ್ತೆಯಾಗಿತ್ತು. ಈ ಬಗ್ಗೆ ಸೆನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಸೆನ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತನಿಖೆಯನ್ನು ಪೂರ್ಣಗೊಳಿಸಿ ಆರೋಪ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದರು. ನ್ಯಾಯಾಲಯದಲ್ಲಿ ಪ್ರಕರಣದ ವಿಚಾರಣೆ ಡಿಸೆಂಬರ್ 6ರಂದು ನಡೆದಿದ್ದು, ಸರ್ಕಾರದ ಪರವಾಗಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಜುಡಿತ್ ಓಲ್ಗಾ ಮಾರ್ಗರೆಟ್ ಕ್ರಾಸ್ತಾ ಅವರು ವಾದವನ್ನು ಮಂಡಿಸಿದ್ದರು. ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶ ಬಸವರಾಜ್ ಅವರು ಆರೋಪಿಗಳಾದ ಲೋವೆಲ್ ಡೇನಿಯಲ್ ಜಸ್ಟಿನ್ ಬೌಲೋ ಯಾನೆ ಡ್ಯಾನಿ, ಮೊಯಿದ್ದೀನ್ ರಶೀದ್ ಮತ್ತು ಸಬಿತಾ ಯಾನೆ ಚಿಂಚು ಎಂಬ ಮೂವರಿಗೆ ತಲಾ 12 ವರ್ಷಗಳ ಕಠಿಣ ಸಜೆ ಮತ್ತು 1.25 ಲಕ್ಷ ರೂಪಾಯಿ ದಂಡ, ಆರೋಪಿ ಮೊಹಮ್ಮದ್ ರಮೀಸ್ಗೆ 14 ವರ್ಷ ಕಠಿಣ ಸಜೆ ಮತ್ತು 1.45 ಲಕ್ಷ ರೂಪಾಯಿ ದಂಡ ಹಾಗೂ ಆರೋಪಿ ಅಬ್ದುಲ್ ರವೂಫ್ಗೆ 13 ವರ್ಷ ಕಠಿಣ ಸಜೆ ಮತ್ತು 1.35 ಲಕ್ಷ ರೂಪಾಯಿ ದಂಡ ವಿಧಿಸಿ ತೀರ್ಪು ನೀಡಿ ಆದೇಶಿಸಿದ್ದಾರೆ. ಈ ಪ್ರಕರಣದ ಬಗ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರು ಮಾಹಿತಿ ನೀಡಿದ್ದಾರೆ. ಬಹಳಷ್ಟು ಜನ NDPS ಕೇಸಲ್ಲಿ ಅರೆಸ್ಟ್ ಆಗಿದ್ದರೆ 6 ತಿಂಗಳು ಅಥವಾ 1 ವರ್ಷದ ನಂತರ ಬೇಲ್ ತೊಗೊಂಡು ಹೊರಗೆ ಬರಬಹುದು ಅಂತ ಹೇಳಿ ಅಂದ್ಕೊಳ್ತಾ ಇರಬಹುದು. ಇವತ್ತು ನಮ್ಮ PDJ ಕೋರ್ಟ್ನಲ್ಲಿ 2022ರಲ್ಲಿ ಆಗಿದ್ದಂಥ ಒಂದು ಕೇಸು ನಮ್ಮ CCB ಪೊಲೀಸರು ಮತ್ತು ನಮ್ಮ ಸೆನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ನಮ್ಮ PP ಜುಡಿತ್ ಅವರು ಇವರೆಲ್ಲರೂ ಕೂಡ ಪ್ರಯತ್ನಪಟ್ಟು ಮಂಗಳೂರು ನಗರಕ್ಕೆ ಡ್ರಗ್ ಸಪ್ಲೈ ಮಾಡ್ತಿದ್ದಂತಹ 5 ಜನ ಇವರೆಲ್ಲರ ವಿರುದ್ಧ ಕೂಡ 2022ರಲ್ಲಿ ಪ್ರಕರಣ ದಾಖಲಾಗಿತ್ತು. ಈ 5 ಜನರಿಗೆ ಕೂಡ ಇವತ್ತು ನಮ್ಮ ಮಂಗಳೂರು PDJ ಕೋರ್ಟಲ್ಲಿ ಕನ್ವಿಕ್ಷನ್ ಆಗಿ ಎಲ್ಲರಿಗೆ ಕೂಡ 12 ರಿಂದ 14 ವರ್ಷವರೆಗೆ ಪನಿಷ್ಮೆಂಟ್ ಆಗಿದೆ. ಕನಿಷ್ಠ 12 ವರ್ಷದಿಂದ ಮ್ಯಾಕ್ಸಿಮಮ್ 14 ವರ್ಷವರೆಗೆ ಇವರೆಲ್ಲರಿಗೆ ಪನಿಷ್ಮೆಂಟ್ ಆಗಿದೆ. ಅದಕ್ಕೆ ಯಾರೇ ಇರಲಿ ಡ್ರಗ್ ಪೆಡ್ಲಿಂಗಲ್ಲಿ ಇನ್ವಾಲ್ವ್ ಆಗಿದ್ದರೆ ಅವ್ರಿಗೂ ಅಲ್ಲಿಗೆ ಲೈಫ್ ಕ್ಲೋಸ್ ಆಗ್ತದೆ. 12 ವರ್ಷದಿಂದ ಕನಿಷ್ಠ 12 ವರ್ಷದಿಂದ 20 ವರ್ಷವರೆಗೂ ಪನಿಷ್ಮೆಂಟ್ ಆಗ್ತದೆ ಇದರಲ್ಲಿ. ಆದ್ದರಿಂದ ಎಲ್ಲರೂ ಕೂಡ ಈ ಡ್ರಗ್ಸ್ ವ್ಯಸನ ಮತ್ತು ಪೆಡ್ಲಿಂಗ್ ಇದಕ್ಕೆ ದೂರವಾಗಿರಬೇಕಂತ ಹೇಳಿ ತಿಳಿಸ್ತಾ ಇದ್ದೀವಿ.